ಬಂಟ್ವಾಳದ ಲೊರೆಟೋ ಪದವಿನಲ್ಲಿರುವ ಲೊರೆಟೋ ಮಾತಾ ಚರ್ಚಿನಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ಕೋವಿಡ್-19 ಹಿನ್ನೆಲೆಯಲ್ಲಿ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅವರ ಆದೇಶದ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಕ್ರಿಸ್ಮಸ್ ಮುನ್ನಾ ದಿನದ ಸಾಯಂಕಾಲದ ಬಲಿಪೂಜೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ರು. ಯೇಸು ಕ್ರಿಸ್ತರ ಜನನವನ್ನ ಬಲಿಪೂಜೆಯೊಂದಿಗೆ ಆಚರಿಸಿದ್ರು. ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫ್ರಾನ್ಸಿಸ್ ಕ್ರಾಸ್ತಾ, ವಂದನೀಯ ರಾಯ್ಸನ್ ಡಿಸೋಜಾ ಅವರು ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳೊಂದಿಗೆ ಪ್ರಸಾದ ಅರ್ಪಿಸಿದ್ರು. ಕೋವಿಡ್ನ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಬಲಿಪೂಜೆಯಲ್ಲಿ ಭಕ್ತಾದಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಆಸನದ ವ್ಯವಸ್ಥೆ ಮಾಡಿ ಚರ್ಚ್ ಆವರಣದಲ್ಲಿ ದೊಡ್ಡ ಎಲ್ಇಡಿ ಪರದೆಯನ್ನು ಅಳವಡಿಸಲಾಗಿತ್ತು. ಸಂಭ್ರಮಕ್ಕೆ ಸಹಕರಿಸಿದ ದಾನಿಗಳಿಗೆ ಗೌರವಪೂರ್ವಕವಾಗಿ ಅಲಂಕರಿಸಿದ ಮೇಣದ ಬತ್ತಿಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಜನ್ಮದಿನಾಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಧರ್ಮಗುರುಗಳು ಪ್ರವಚನವನ್ನ ನೀಡಿದರು. आणि ह्या खातीर क्रिसमस खातीर क्रिसमस गिफ्ट ह्या क्रिसमस संस्कार हो म्हणून तांणी एक खेळ कार्यक्रम काडला. हो खेळ कसो आसलो, हर एक त्यांनी $25 ते दिवचे आणि सोमवारचे आणि असले सगळे 25 एम्प्लॉईज थंयसर काम घालून 25 एम्प्लॉईजांची नांवां तांणी बरोवन त्या डब्यांत घालून आणि निमाणे एका लकी स्टार त्या क्रिसमस स्टार एका व्यक्तीक दिवचे आणि ताका हे $625 मेळटा.